ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ಸಮೂಹ ಸಂಸ್ಥೆ ಹಾಗೂ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ವತಿಯಿಂದ ವಿಷನ್ 2022 ಮತ್ತು ಸಾನ್ನಿಧ್ಯ ಉತ್ಸವವು ಮಾರ್ಚ್ 27ರಂದು ಕದ್ರಿ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ತಿಳಿಸಿದರು. ಅವರು ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಮಾಧ್ಯಮಕ್ಕೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಕದ್ರಿ ಉದ್ಯಾನವನದ ವೇದಿಕೆಯಲ್ಲಿ ಸಾನ್ನಿಧ್ಯ ಉತ್ಸವ ನಡೆಯಲಿದೆ. ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನದ ಉದ್ಘಾಟನೆ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ನಡೆಯಲಿದೆ. ಶರತ್ ಕುಮಾರ್ ಕದ್ರಿ, ಸುಜಿತ್ ಕುಮಾರ್ ಮತ್ತು ದೀಕ್ಷಿತ್ ಮುಗ್ರೋಡಿ ಇವರು ತರಬೇತಿ ನೀಡಿದ ಲಂಕಾ ದಹನ ಯಕ್ಷಗಾನದ ವಿಶೇಷತೆ ಹನುಮಂತನಿಂದ ಲಂಕಾ ದಹನದ ಅಪೂರ್ವ ದೃಶ್ಯ ನಡೆಯಲಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿ ಎಂದು ಹೇಳಿದರು. ಇದೇ ತಿಂಗಳ 27ನೇ ತಾರೀಕು ಅಂದರೆ ಆದಿತ್ಯವಾರ ಕದ್ರಿ ಉದ್ಯಾನದಲ್ಲಿ ನಮ್ಮ ಸಾನ್ನಿಧ್ಯ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯ ಇಲ್ಲಿನ ವಿಶೇಷ ಮಕ್ಕಳಿಂದ ಸಾನ್ನಿಧ್ಯ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಾತ್ರವಲ್ಲ, ಈ ವಿಶೇಷ ಮಕ್ಕಳು ತಮ್ಮ ಕರಕುಶಲ ತರಬೇತಿದಾರರಿಂದ ತಯಾರು ಮಾಡಿದಂಥ ವಿವಿಧ ಸಾಮಗ್ರಿಗಳ ಕರಕುಶಲ ವಸ್ತುಗಳ ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ಪ್ರದರ್ಶನದ ಉದ್ಘಾಟನೆ 3:30 ಗಂಟೆಗೆ ನಡೆಯುತ್ತದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 5:30 ಗಂಟೆಗೆ ಸರಿಯಾಗಿ ಕದ್ರಿ ಉದ್ಯಾನದ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಯಾಕೆಂತೇಳಿದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆ ವಿಶೇಷ ಮಕ್ಕಳನ್ನು ತರಬೇತಿಗೊಳಿಸ್ತಕ್ಕಂಥ ವಿಶೇಷ ಶಿಕ್ಷಕರ ಶ್ರಮವನ್ನು ನೀವು ಕಣ್ಣಾರೆ ಕಾಣಬೇಕು. ಒಂದು ಕಡೆ ಕರ್ನಾಟಕ ವೈಭವ, ಈ ಕರ್ನಾಟಕ ವೈಭವದಲ್ಲಿ ಒಂದು ಕಡೆ ಆನೆಯ ಅಂಬಾರಿ ಬಂದರೆ ಮೈಸೂರು ದಸರಾದ ಸೊಬಗನ್ನು ತೋರಿಸಿದರೆ, ಇನ್ನೊಂದು ಕಡೆ ಕರ್ನಾಟಕದ ರಥವನ್ನು ಎಳೆಯಲಿಕ್ಕೆ ಈ ವಿಶೇಷ ಮಕ್ಕಳೊಂದಿಗೆ ನೀವು ಕೈ ಜೋಡಿಸಬೇಕು. ಮಾತ್ರವಲ್ಲ, ಶರತ್ ಕುಮಾರ್ ಕದ್ರಿ, ದೀಕ್ಷಿತ್ ಹಾಗೂ ಸುಚೇತ್ ಕುಮಾರ್ ಇವರು ತರಬೇತಿ ಮಾಡಿರ್ತಕ್ಕಂಥ ಲಂಕಾ ದಹನ ಯಕ್ಷಗಾನ ಕೂಡ ನಡೆಯಲಿಕ್ಕಿದೆ. ಈ ಯಕ್ಷಗಾನದ ಒಂದು ವಿಶೇಷತೆ ಎಂದರೆ ಹನುಮಂತನು ಆಕಾಶ ಮಾರ್ಗವಾಗಿ ಬಂದು ಲಂಕೆಯನ್ನು ಸುಡುವಂಥ ಒಂದು ಅಪೂರ್ವ ದೃಶ್ಯದ ಕಾರ್ಯಕ್ರಮ ಇದರಲ್ಲಿದೆ. ಬನ್ನಿ ಸ್ನೇಹಿತರೆ, ನಮ್ಮ ವಿಶೇಷ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ನಮ್ಮೊಂದಿಗೆ ಕೈ ಜೋಡಿಸಿ. ನಮಸ್ಕಾರ.